ವರ್ಷಕ್ಕೆ ಪಾರ್ಟಿ ಮಾಡಲ್ವಂತೆ ಡಿ ಬಾಸ್. ಹೊಸ ವರ್ಷದಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನ್ ಮಾಡ್ತಾರೆ ಎನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಸಹಜ. ಒಂದಿಷ್ಟು ಮಂದಿ ಡಿ ಬಾಸ್ ಹೊಸ ವರ್ಷದಂದು ಪಾರ್ಟಿ ಮಾಡ್ತಾರಾ ಅಂತ ಕೇಳ್ಬೋದು. ಆದ್ರೆ ಇದಕ್ಕೆ ದರ್ಶನ್ ಏನಂತಾರೆ ಗೊತ್ತಾ? ನೋ, ಇಲ್ಲಿಯ ತನಕ ನಾನು ಹೊಸ ವರ್ಷದಂದು ಪಾರ್ಟಿ ಮಾಡಿಲ್ಲ. ಅಂದು ನಾನು ಪ್ರತಿದಿನಕ್ಕಿಂತ ಸ್ವಲ್ಪ ಮುಂಚಿತವಾಗಿಯೇ ಮಲಗ್ತೀನಿ. 9:30 ಒಳಗೆ ನಿದ್ದೆಗೆ ಜಾರ್ತೀನಿ ಎಂದು ಹೊಸ ವರ್ಷದ ಪಾರ್ಟಿಯ ಬಗ್ಗೆ ಹೇಳಿದ್ರು. ವರ್ಷದ ಮೊದಲ ದಿನದಂದು ದರ್ಶನ್ ಪ್ಲಾನ್ ಏನ್ ಗೊತ್ತಾ? ವರ್ಷದ ಮೊದಲ ದಿನ ದರ್ಶನ್ ಏನ್ ಮಾಡ್ತಾರೆ? ಈ ಪ್ರಶ್ನೆಯೊಂದು ಸಾಮಾನ್ಯವಾಗಿ ಮೂಡಿಯೇ ಮೂಡುತ್ತೆ. ಅಂದು ದರ್ಶನ್ ಸ್ವಲ್ಪ ಬೇಗನೆ ಎದ್ದೇಳ್ತಾರಂತೆ. ಆ ಬಳಿಕ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರಂತೆ. ಹೊಸ ವರ್ಷ ಚೆನ್ನಾಗಿರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲವೂ ಸುಸೂತ್ರವಾಗಿ ನಡೆಯಲಿ ಎಂದು ದೇವರಲ್ಲಿ ಬೇಡ್ಕೋತಾರೆ. ಆ ಬಳಿಕ ತನ್ನ ದಿನನಿತ್ಯದ ಕೆಲಸಗಳಿಗೆ ತೆರಳ್ತಾರೆ. ಪಾರ್ಟಿ ಬಗ್ಗೆ ಏನಂತಾರೆ ಬಾಕ್ಸ್ ಆಫೀಸ್ ಸುಲ್ತಾನ್? ಹೊಸ ವರ್ಷದ ಪಾರ್ಟಿಯ ಬಗ್ಗೆ ಮಾತನಾಡಿರೋ ಬಾಕ್ಸ್ ಆಫೀಸ್ ಸುಲ್ತಾನ್, ಡಿಸೆಂಬರ್ 31ರಂದು ಪಾರ್ಟಿ ಮಾಡಿ ಜನವರಿ 1ರಂದು ಲೇಟಾಗಿ ಎದ್ದೇಳೋದು ಸರಿಯಲ್ಲ. ಹೊಸ ವರ್ಷ, ಸ್ವಲ್ಪ ಬೇಗನೆ ಎದ್ದೇಳಿ. ಈ ವರ್ಷ ಚೆನ್ನಾಗಿರ್ಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ. ಪಾರ್ಟಿ ಬೇಕಾದ್ರೆ ಜನವರಿ 1ರಂದು ರಾತ್ರಿ ಮಾಡಿ ಎಂದು ಡಿ ಬಾಸ್ ಕಿವಿಮಾತು ಹೇಳಿದ್ರು. ಅಷ್ಟಕ್ಕೂ ಎಲ್ಲ ಮಾತುಕತೆ ಹಿಂದಿನದ್ದಲ್ಲ. ವರ್ಷಗಳ ಹಿಂದೆ ಖಾಸಗಿ ವಾಹಿನಿಯೊಂದು ನಡೆಸಿದ ಸಂದರ್ಶನವೊಂದರಲ್ಲಿ ದರ್ಶನ್ ತಮ್ಮ ಮನದಾಳವನ್ನು ಬಿಚ್ಚಿಟ್ಟಿದ್ದಾರೆ. ಆದ್ರೆ ಈ ಮಾತು ಅಂದಿಗೆ ಮಾತ್ರವಲ್ಲ, ಎಂದೆಂದಿಗೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ. 2001 ಎಲ್ರಿಗೂ ಶುಭವಾಗ್ಲಿ ಎನ್ನೋದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.